ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮೊದಲ ಬಾರಿ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆಲ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಮಗೆ ಸಿಗ್ತಾ ಇರುತ್ತೆ. ನಾನಿವತ್ತು ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ಅಕ್ಟೋಬರ್ 15, 16, 17 ಅನುಬಂಧ ಅವಾರ್ಡ್ಸ್ ಇದೆ. ನಾವು ಅರವಿಂದ್ ಹಾಗೂ ದಿವ್ಯಾ ಹುಡುಗ ಅವರ ಪರ್ಫಾರ್ಮೆನ್ಸ್ ನೋಡ್ಬೋದು. ನಿನ್ನೇನಾಯ್ತಂದರೆ ನಾನು ಆ ಪರ್ಫಾರ್ಮೆನ್ಸಿಂದು 20 ಸೆಕೆಂಡ್ ಬಿಟ್ಟು ನೋಡಿದೆ. ನಾನು ನಿಮಗೇನಾದರೂ ಆ ವಿಡಿಯೋ ಹಾಕಬೇಕಂತ ಭಾಳ ಆಸೆ ಇತ್ತು, ಬಟ್ ಹಾಕಿದರೆ ನನಗೆ ಕಾಪಿರೈಟ್ ಬರುತ್ತೆ. ಸೊ ಅದನ್ನು ಹಾಕ್ಲಿಕ್ಕಾಗಲ್ಲ. ಇಲ್ಲಿಕಂದರೆ ನನ್ನ ಮೇಲೆ ಯಾವತ್ತೂ ಯಾವ ವಿಡಿಯೋನೂ ಹಾಕೋಕ್ಕಾಗಲ್ಲ. ಅದೊಂದು ತಪ್ಪು ಮಾಡಿಬಿಟ್ನಂದರೆ. ಸೊ ನಿಮ್ಗೆ ಇನ್ನೊಂದು ಕ್ಲಿಪ್ ಕೊಡ್ತೀನಿ ಅವರಿಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ. ಏನಂದರೆ, ನಾನೇನು ಅಂದ್ಕೊಂಡಿದ್ದೆ, ಅರವಿಂದ್ ಅವ್ರದ್ದು ಬೈಕ್ ರೇಸಿಂಗ್ ಅದು ಸಪ್ರೇಟಾಗಿರುತ್ತೆ ಹಾಗೂ ಅವರಿಬ್ಬರು ಪರ್ಫಾರ್ಮೆನ್ಸ್ ಸಪ್ರೇಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಹಾಗಾಗ್ತಿಲ್ಲ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ ಹೇಗಿದೆ ಅಂದರೆ, ಮೂವೀಸಲ್ಲಿ ನೋಡ್ತಿರಲ್ಲ ನೀವು, ಫಸ್ಟ್ ಹೀರೋ ಎಂಟ್ರಿ ಕೊಡ್ತಾರೆ, ಆಮೇಲೆ ಹೀರೋಯಿನ್ ಬರ್ತಾರೆ, ಆಮೇಲೆ ಒಂದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ರೇಂಜಿಗೆ, ಅದೇ ಟೆಂಪೋ, ಅದೇ ಬೀಟ್ ಸಖತ್ತಾಗಿದೆ. ಅರವಿಂದ್ ಅವರು ಬರ್ತಾರೆ, ಲೈಕ್ ರವಿಚಂದ್ರನ್ ಅವ್ರ ಮೂವಿ ಒಳಗಿದೆಯಲ್ಲ, ಯಾರಿವನು ಈ ಮನ್ಮಥನು ಅಂತ ಹೇಳಿ, ಆ ಥರ ಬ್ಲ್ಯಾಕ್ ಡ್ರೆಸ್ ವಿತ್ ಅ ಬೈಕ್ ಬರ್ತಾರೆ, ಎಂಟ್ರಿ ಕೊಡ್ತಾರೆ ಸ್ಟೇಜ್ ಮೇಲೆ ಬೈಕಲ್ಲಿ. ಆಮೇಲೆ ಅವ್ರು ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟ್ ಯೆಲ್ಲೋ ಡ್ರೆಸ್ ಹಾಕಿ ಗರ್ಲ್ ಬರ್ತಾಳೆ, ಅಂದರೆ ನಮ್ಮ ದಿವ್ಯಾ ಹುಡುಗ ಅವರು ಬರ್ತಾರೆ. ಅಲ್ಲಿಂದ ಒಂದು ರೊಮ್ಯಾನ್ಸ್ ಸಾಂಗ್, ಫ್ಲಿಪ್ಸ್ ಇದೆ, ಡ್ಯಾನ್ಸ್ ಇದೆ, ಸಖತ್ ಥ್ರಿಲ್ಲಿಂಗ್ ಇದೆ ಫ್ರೆಂಡ್ಸ್. ಸೂಪರ್ ಆಗಿದೆ. ನೀವಂತೂ ಮಿಸ್ ಮಾಡ್ಕೊಳ್ದೆ ನೋಡಬೇಕು. ಬಟ್ ಅಕ್ಟೋಬರ್ 15, 16, 17 ಯಾವ ಡೇಟಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇದೆ. ಹಾಗೂ ಇನ್ನೊಂದು ವಿಷಯ ಏನಂದರೆ, ನಮಗೆಲ್ಲರಿಗೂ ಗೊತ್ತು ಯೂತ್ ಐಕಾನ್ ಅವರೇ ಆಗ್ತಾರೆ ಅಂತ. ಬಿಕಾಸ್ ನಾವೆಲ್ಲರೂ ವೋಟ್ ಮಾಡಿದ್ದೀವಿ. ಬಿಗ್ ಬಾಸ್ನ ಗೆಲ್ಸೋಕ್ಕಾಗಲಿಲ್ಲ ನಿಜ, ಆದರೆ ಮನಸ್ಸನ್ನು ಅವರಾಗಲೇ ಗೆದ್ದಿದ್ದಾರೆ. ಇನ್ನು ಯೂತ್ ಐಕಾನ್ ಟ್ರೋಫಿ ಏನು ದೊಡ್ಡದಲ್ಲ. ಸೊ ಇನ್ನು ಅರವಿಂದ್ ಹಾಗೂ ದಿವ್ಯಾ ಅವ್ರ ಹುಡುಗ ಅವರು ಇನ್ನೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಯೂಟ್ಯೂಬ್ನಲ್ಲಿ ನೀವು ನೋಡ್ತಿರ್ಬೋದು, ಅವರಿಬ್ಬರ ಫೋಟೋಸ್ ಹಾಕಿ ಅದಕ್ಕೆ ಎಡಿಟ್ ಮಾಡಿ ಕದ್ದು ಮುಚ್ಚಿ ಮದುವೆ ಆದ ಅರವಿಂದ್ ಹಾಗೂ ದಿವ್ಯಾ ಅವ್ರ ಹುಡುಗ ಅವರು ಅಂತ ಹೇಳ್ತಿದ್ದಾರೆ. ಇನ್ನು ಅವರಿಬ್ಬರು ಮೂವಿ ಮಾಡ್ತಿದ್ದಾರೆ ಅಂತ ಕೂಡ ಏನೇನೋ ಹೇಳ್ತಿದ್ದಾರೆ ಅಂತ ಅರವಿಂದ್ ಹೇಳ್ತಾರೆ. ಸೊ ಅದಕ್ಕೆಲ್ಲ ನೀವು ಯಾರೂ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅರವಿಂದ್ ಹೇಳಿದ್ದಾರೆ, ಡೋಂಟ್ ಬಿಲೀವ್ ಇನ್ ದೀಸ್ ಗಾಸಿಪ್ಸ್. ನಾವೇನೋ ಮಾಡೋದಿದ್ರು ನಿಮಗೆ ನೇರವಾಗಿ ಹೇಳೇ ಮಾಡ್ತೀವಿ, ಯಾವುದೇ ಮುಚ್ಚುಮರೆ ಇಲ್ಲ. ಬಿಕಾಸ್ ದಿಸ್ ಲವ್ ಇಸ್ ಸೊ ಪ್ಯೂರ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಕೂಡ ಸಖತ್ತಾಗಿ ಅವರು ಬಾಯಿ ಮುಚ್ಚಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.